ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯ 1ನೇ ವಾರ್ಡ್ನ ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳು ಇಲ್ಲ ಎಂದು ಮತದಾನ ಬಹಿಷ್ಕಾರ ಮಾಡಲು ನಿರ್ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಹೊಳವನಹಳ್ಳಿಯ ಬಸವೇಶ್ವರ ಬಡಾವಣೆಯಲ್ಲಿ 10 ವರ್ಷಗಳಿಂದ ಜನವಾಸವಾಗಿದ್ದು ಇಲ್ಲಿಯವರೆಗೂ ಯಾವೊಬ್ಬ ಜನಪ್ರತಿನಿಧಿಯೂ ಸಹ ಈ ಕಡೆ ತಲೆ ಹಾಕಿಲ್ಲ. ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ತಿಳಿಸಿದರೂ ಮೂಲಭೂತ ಸೌಕರ್ಯದ ಕುರಿತು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇದರಿಂದ ಆಕ್ರೋಶಗೊಂಡ ಜನ ಮತದಾನ ಬಹಿಷ್ಕಾರ ಮಾಡುತ್ತೇವೆ ಎಂದಿದ್ದಾರೆ. ನಿಮ್ಮ ಮನೆ ಹತ್ರ ಹಿಂಗೆ ಹಾಕೊಂಡಿದ್ದೀರಾ? ನಿಮ್ಮ ಮನೆ ಹತ್ರ ಹಿಂಗೆ ಆಯ್ತಾ? ಐತೆ ಎಲ್ಲ ಐತೆ. ನೀವು ಹಂಗೆ ಇಟ್ಕೊಂತೀರಾ? ನಮಗೆ ಗೊತ್ತಿದೆ ನೀವು ಹೆಂಗೆ ಇಟ್ಕೊಂತೀರಾ? ಈ ನೀರೆಲ್ಲ ಬಗ್ಗೆ ನಿಂತ್ಕೊಂಡ್ರೆ ಅಲ್ಲೇ ಒಂದು ನಿಮಿಷ ಏನಕ್ಕೆ ನೆಮ್ಸಿರೋದು ನಿಮ್ಗೆ ಒಳಗಡೆ ಇರ್ತಾರೆ ಅಂತ ಚರಂಡಿ ಮಾಡಿಸ್ಬಿಡ್ರಿ. ಎಲ್ಲ ತಗೊಂಡೋಗಿ ಅಲ್ಲೆಲ್ಲ ಜಿಲ್ಲೆ ಹಾಕ್ತೀರಾ? ಊರ್ನಾಗ ಹಾಕಿ ಸರ್ ಪಲ್ಗಳ ಜನ ಚೆನ್ನಾಗಿರ್ತಾರೆ, ಜನ ಚೆನ್ನಾಗಿರ್ತಾರೆ. ನಮಗೆ ಭರ್ತಿ ಮಾಡಲ್ಲ, ನೀವು ಸ್ವಚ್ಛವಾಗೂ ಮಾಡಲ್ಲ, ಭರ್ತಿ ಮಾಡಲ್ಲ. ನೀವು ಸಾಧನೆ ಮಾಡ್ತೀರಾ ನೋಡಿ ಸರ್. ನೀವು 5 ವರ್ಷ ಕೆಲಸ ಮಾಡಿಲ್ಲ. ನೀವು ಹೇಳಿ ಈ ಗೊಂದಲಗಳು ನಮ್ಮ ಸರಾಳ ತಿಂತಿದ್ದೀರಾ? ಕಾಲಕ್ಕೆ ಬಿಟ್ಬಿಡ್ತೀವಿ ಹಾಳಾಗತ್ತ. ಈ ಗೊಂದಲಗಳು ನಮ್ಮ ಸರಾಳ ತಿಂತಿದ್ದೀರಾ? ಕಾಲಕ್ಕೆ ಬಿಟ್ಬಿಡ್ತೀವಿ ಹಾಳಾಗತ್ತ. ಸುಮ್ಮನೆ ಯಾಕ್ರಿ ಜನಗಳನ್ನ ಹಾಳು ಮಾಡ್ಕೊತೀರಾ? ನೀವು ನಿಮ್ಗೆ ಯೋಗ್ಯತೆ ಹೇಳ್ಬೇಡ್ರೆ ಬಂದಿರೋದು